ಮಂಗಳೂರಿನ ಪ್ರತಿಷ್ಠಿತ ಶಾಲೆಗಳ ಪೈಕಿ ಒಂದಾದ ಸೇಂಟ್ ಅಲೋಶಿಯಸ್ ಗೋನ್ಸಾಗಾ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗಾಗಿ ಕಲರ್ಸ್ ಡೇ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಹರಳು ಹುರಿದಂತೆ ಮಾತನಾಡುವ ಮುದ್ದು ಮುದ್ದಾದ ಮುಗ್ಧ ಮನಸ್ಸಿನ ಪುಟಾಣಿ ಮಕ್ಕಳು ಕೆಂಪು, ಹಳದಿ, ನೀಲಿ ಮತ್ತು ಹಸಿರು ಬಣ್ಣದ ಬಟ್ಟೆ ಧರಿಸಿ ಆಯಾಯ ಬಣ್ಣದ ವಿಶಿಷ್ಟತೆಯ ಬಗ್ಗೆ ಹೇಳಿ ಹಾಡಿನ ಮೂಲಕ ಮನೋರಂಜಿಸಿದ್ರು. ಹೌದು, ಇದು ಕಂಡು ಬಂದಿರುವುದು ಸೇಂಟ್ ಅಲೋಶಿಯಸ್ ಗೋನ್ಸಾಗಾ ಸ್ಕೂಲ್ನಲ್ಲೇ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸೇಂಟ್ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾಯ್ಸ್ಜೆ, ಮಕ್ಕಳೊಂದಿಗೆ ಇದ್ದಾಗ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಮಕ್ಕಳೊಂದಿಗೆ ನಾವು ಕೂಡ ಮಕ್ಕಳಾಗಿ ಅವರ ಪ್ರಪಂಚದಲ್ಲಿ ತಲ್ಲೀನರಾಗುತ್ತೇವೆ. ಅಂತಹ ಅದ್ಭುತ ಶಕ್ತಿ ಪುಟಾಣಿ ಮಕ್ಕಳಿಗಿದೆ ಎಂದು ಹೇಳಿದ್ರು. I did not have those days, KG1, KG2. Some of you may have, and you remember the teachers. These are children here. They are learning today about colors, about diversity in our world. But when we look at our world today, there is a movement towards uniformity. Everything should be uniform. ಬಳಿಕ ಮಾತನಾಡಿದ ಸೈಂಟ್ ಅಲೋಶಿಯಸ್ ಗೋನ್ಸಾಗಾ ಶಾಲೆಯ ಪ್ರಾಂಶುಪಾಲರಾದ ಗ್ರೇಸ್ ನೊರೊನ್ನ, ಪ್ರತಿದಿನ ಸಮವಸ್ತ್ರದಲ್ಲಿ ನೋಡಿರುವ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ಧರಿಸುವುದನ್ನು ನೋಡುವಾಗ ಸಂತೋಷವಾಗುತ್ತದೆ ಎಂದು ಹೇಳಿದ್ರು. We also have in the school 4 houses representing these colors, and we tell them about the importance of colors every day whenever they have these occasions. Then daily assemblies we have conducted, and we have told them the importance of these colors, and you have heard them singing songs and individual children giving the importance of the colors. As you see here, KG1A are in blue, KG1B in ನಂತರ ಮಕ್ಕಳೊಂದಿಗೆ ಸೈಂಟ್ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾಯ್ಸ್ಜೆ ಮತ್ತು ಸೈಂಟ್ ಅಲೋಶಿಯಸ್ ಗೋನ್ಸಾಗಾ ಶಾಲೆಯ ಪ್ರಾಂಶುಪಾಲರಾದ ಗ್ರೇಸ್ ನೊರೊನ್ನ ತರಗತಿಗೆ ತೆರಳಿ ಅಲ್ಲಿ ಸೆಲ್ಫಿ ತೆಗೆದು ಮಕ್ಕಳೊಂದಿಗೆ ಕೆಲ ಸಮಯವನ್ನ ಕಳೆದರು. ಈ ಸಂದರ್ಭ ಅಧ್ಯಾಪಕರು ಮತ್ತು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.